ವಿಟ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 1.75 ಕೋಟಿ ರೂಪಾಯಿ ಅನುದಾನದಲ್ಲಿ ನಿರ್ಮಾಣಗೊಳ್ಳಲಿರುವ ತರಗತಿ ಕೊಠಡಿಗೆ ಪುತ್ತೂರು ಶಾಸಕ ಸಂಜೀವಮಠಂದೂರು ಶಿಲಾನ್ಯಾಸ ನಡೆಸಿದರು. ಈ ಸಂದರ್ಭ ಮಾತನಾಡಿದ ಶಾಸಕರು, ಗುಣಮಟ್ಟದ ಕಾಮಗಾರಿ ನಡೆಸಬೇಕು, ಇದರಲ್ಲಿ ಯಾವುದೇ ರಾಜಿ ಇಲ್ಲ, ಕಾಲಮಿತಿಯಲ್ಲಿ ಕಾಮಗಾರಿಯನ್ನು ಮುಗಿಸಬೇಕು. ಕಾಲೇಜಿನ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ದೊಡ್ಡ ಮಟ್ಟದ ಅನುದಾನ ಬಿಡುಗಡೆಗೊಂಡಿದೆ. ಡಿಸೆಂಬರ್ಗೆ ಕಾಮಗಾರಿ ಮುಗಿಸಬೇಕು. ಆಡಳಿತ ಸಮಿತಿಯವರು ನಿಗಾ ವಹಿಸಿದ್ರೆ ಕಾಮಗಾರಿಯ ಗುಣಮಟ್ಟ ಉತ್ತಮವಾಗಿರುತ್ತೆ ಅಂತ ಹೇಳಿದರು. 7 ಕೊಠಡಿಗಳು ಆಗ್ತದೆ. ಆ 7 ಕೊಠಡಿಗಳು ಕೂಡ ನಿಮಗೆ 54 ವಿದ್ಯಾರ್ಥಿಗಳು, 42 ವಿದ್ಯಾರ್ಥಿಗಳು, 20 ವಿದ್ಯಾರ್ಥಿಗಳು, 54 ವಿದ್ಯಾರ್ಥಿಗಳಿಗೆ ಏನು ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಕಾಶ ಇರುವಂತ ಕೊಠಡಿ. ಅಚ್ಚೇ ದಿನಲ್ವಾ 7 ಕೊಠಡಿಗಳು ಆಗ್ತದೆ. ಆ 7 ಕೊಠಡಿಗಳು ಕೂಡ ನಿಮಗೆ 54 ವಿದ್ಯಾರ್ಥಿಗಳು, 42 ವಿದ್ಯಾರ್ಥಿಗಳು, 20 ವಿದ್ಯಾರ್ಥಿಗಳು, 54 ವಿದ್ಯಾರ್ಥಿಗಳಿಗೆ ಏನು ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಕಾಶ ಇರುವಂತ ಕೊಠಡಿ. ಒಂದು ಎಲೆಕ್ಟ್ರಿಫಿಕೇಶನ್, ಅದರಲ್ಲಿ ಏನು ಟೈಲ್ಸ್ ಗ್ರಾನೈಟ್ ವಿಕ್ಟ್ರಿಫೈಡ್ ಟೈಲ್ಸ್ ಹಾಕ್ತಾರೆ. ಅದರ ಒಟ್ಟಿಗೆ ಸ್ಮಾರ್ಟ್ ಕ್ಲಾಸ್ ಮಾಡಲಿಕ್ಕೆ ಏನು ಪ್ರೊಜೆಕ್ಟರು, ಸ್ಕ್ರೀನ್ಸು, ಏನೇನು ಬೇಕು ಅದನ್ನೆಲ್ಲ ಮಾಡಿ. ಬ್ಲಾಕ್ ಬೋರ್ಡ್ ಎಲ್ಲ ಯಾವುದರಲ್ಲಿ ಮಾಡ್ತೀರಿ? ಗ್ರೀನ್ ಬೋರ್ಡ್ ಎಲ್ಲ ಮಾಡಬೇಕು. ಫ್ಯಾನ್ ಬೇಕಾದಷ್ಟು ಪ್ರೊವಿಷನ್ ಇಡಿ. ಇನ್ನು ಎಡಿಷನ್ ಪ್ಲಗ್ಗಳು ಬಾಕಿ ಏನು ಬೇಕೋ ಅದನ್ನೆಲ್ಲ ಪ್ರೊಜೆಕ್ಟರ್ ಬಾಕಿ. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೌಡು, ಸದಸ್ಯೆ ಜಯಶ್ರೀ ಕೊಡಂದೂರು, ವಿಟ್ಲ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ದಮಯಂತಿ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಉಷಾ ಕೃಷ್ಣಪ್ಪ, ಸದಸ್ಯರಾದ ಚಂದ್ರಕಾಂತಿ ಶೆಟ್ಟಿ, ಶ್ರೀಕೃಷ್ಣ, ಅರುಣ ಎಂ ವಿಟ್ಲ, ಪುತ್ತೂರು ತಾಲೂಕು ಪಂಚಾಯತ್ ಅಧ್ಯಕ್ಷ ಸಹಜ ರಾಧಾಕೃಷ್ಣ ಆಳ್ವ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.